ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರ ವಿಜಯ ಲಾಕ್ಸ್ ಬೆದ್ರ. ಬೆದ್ರ ಅಂದರೆ ಮೂಡುಬಿದ್ರೆ. ನಾವು ಇವತ್ತು ಮೂಡುಬಿದ್ರೆಗೆ ಹೋಗೋಣವಾ? ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕಿದೆ. ಬನ್ನಿ ಹೋಗೋಣ, ಬನ್ನಿ ಹೋಗುವ. ನೋಡಿ, ನಾವು ಪೇಟೆಗೆ ಹೋಗ್ತಿದ್ದೇವೆ. ನಾವು ಒಂದು ಪರಿಚಯದ್ದೇ ಒಂದು ರಿಕ್ಷಾ ಸಿಕ್ಕಿತ್ತು, ಆಟೋ ರಿಕ್ಷಾದಲ್ಲಿ ಹೋಗ್ತಿದ್ದೇವೆ. ಜಪ್ಪ ಜಪ್ಪ ಪ್ರಭಾತಿ ಪ್ರಭಾತ್ ಸಿಲ್ಕಿಗೆ ಹೋಗ್ತಿದ್ದೀವಿ. ನೋಡಿ, ಇದು ಅಂಗಡಿ ಪ್ರಭಾತ್ ಸಿಲ್ಕ್. ತುಂಬ ಚೆನ್ನಾಗಿದೆ, ಎಲ್ಲ ಡ್ರೆಸ್ಸಸ್ ಎಲ್ಲ ಉಂಟು. ಸಾರಿ ಅಂಜಿ ಗಿಫ್ಟ್ಗೊಂದು ಸಾರಿ ಬಡಿತಾನೆ ಅಂತ ಕಮ್ಮಿ. ಹಾಂ, ಕಾಟನ್ದ. ಇಲ್ಲಿ ವಿಡಿಯೋ ಮಾಡಲಿಕ್ಕೆಲ್ಲ ಪರ್ಮಿಷನ್ ಇಲ್ಲ, ಆದರೂ ನಾನು ಓನರ್ ಹತ್ರ ಕೇಳಿ ಈಗ ಮಾಡ್ತಾ ಇರೋದು. ಹಾಗೆ ಎಲ್ಲ ತೋರಿಸ್ತಿದ್ದೀನಿ ನೋಡಿ. ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಸಾರಿ ನಮಗೆ ಪರ್ಚೇಸ್ ಆಯಿತು, ಇದು ತಗೊಳ್ತಿದ್ದೇನೆ. ನೋಡಿ, ಅಲ್ಲಿ ನಮ್ಮ ಸಣ್ಣ ಓನರ್ ಕೂತ್ಕೊಂಡಿದ್ದಾರೆ. ನಾವು ಇವತ್ತು ಪರ್ಚೇಸಿಗೆ ಬಂದಿದ್ದೇವಲ್ಲ, ಅವರು ಸಣ್ಣ ಓನರ್ ಮತ್ತು ಇವರು ದೊಡ್ಡ ಓನರು. ನಾವು ಸ್ವಲ್ಪ ಪರ್ಚೇಸ್ ಮಾಡುವಂತ ಬಂದಿದ್ದೇವೆ. ಇದು ನಮ್ಮ ಸ್ವಂತ ಅಂಗಡಿ ಇದ್ದಾಗೆ ನಮಗೆ. ನಾವು ಯಾವಾಗಲೂ ಇಲ್ಲಿಗೆ ಬರೋದು. ನೀವು ಬಂದರೆ ಇಲ್ಲಿ ಮೂಡುಬಿದ್ರಲ್ಲಿ ರಾಜೇಶ್ವರ್ ಅಂತ ಫ್ಯಾನ್ಸಿ ಅಂಗಡಿ ಇದೆ, ಅಲ್ಲಿಗೆ ಬನ್ನಿ. ನೋಡಿ, ಈಗ ಪರ್ಚೇಸ್ ನಮ್ಮದು ಮುಗಿಯಿತು. ಈಗ ವಾಪಸ್ ಹೋಗ್ತಾ ಇದ್ದೇವೆ ರಿಕ್ಷಾದಲ್ಲಿ. ನೋಡಿ, ಅಲ್ಲಿ ಎಲ್ಲ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಈಗ ಇಲ್ಲಿ ತೋರಿಸ್ತಿದ್ದೇನೆ ಎಂತೆಲ್ಲ ತಂದಿದ್ದೇನೆ ಅಂತ. ಇಲ್ಲಿ ತೋರಿಸ್ತಿದ್ದೀನಿ ನಿಮಗೆ. ಅದಂದರೆ ಬೇರೆ ಬೇರೆ ಹೋಗಿ ಅವರ ಹತ್ರ ಮಾತಾಡುವಾಗ ತೋರಿಸ್ಲಿಕ್ಕಾಗಲಿಲ್ಲ ನನಗೆ. ಮತ್ತು ಒಂದು ಪ್ಯಾಂಟ್ ಶರ್ಟ್ ತಗೊಂಡಿದ್ದೇನೆ. ಮತ್ತು ಇದು ಒಂದು ಸಾರಿ ನಿಮಗೆ ಆಗ ತೋರಿಸಿ. ನನಗೆ ಒಂದು ಮೆಟ್ಟು ತಗೊಂಡೆ, ಚೆನ್ನಾಗಿದೆಯಾ, ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದೆ. ಹಾಗೆ ನೋಡಿ, ಹಾಗೆ ಉಂಟು. ಮತ್ತು ಒಂದು ಟಾಪ್ ತಗೊಂಡೆ.
ಇದು ಒಂದು ಟಾಪ್ ತಗೊಂಡೆ, ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೊಂದು ಟಾಪ್ ತಗೊಂಡೆ. ಮತ್ತು ಕ್ಲಿಪ್ಪು ಮತ್ತು ಸ್ಟಿಕ್ಕರ್, ಹಾಗೆ ರಬ್ಬರ್ಗಳು, ಹಾಗೆ ಫ್ಯಾನ್ಸಿ ಐಟಮ್ ಎಲ್ಲ ತಗೊಂಡೆ. ತುಂಬ ಎಲ್ಲ ತಗೊಂಡು ಬಂದ್ವಿ. ಈಗ ಬಂದದ್ದಷ್ಟೇ, ಇನ್ನು ಅಡುಗೆ ಎಲ್ಲ ಇನ್ನು ಮಾಡಬೇಕು ನಾನು. ಇವತ್ತಿನ ವಿಡಿಯೋ ನೋಡಿದ್ರಾ? ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ನಾಳೆ ಸಿಗ್ತೀನಿ ಒಳ್ಳೆಯ ವಿಡಿಯೋದೊಂದಿಗೆ. ಬಾಯ್.